ಹಾಯ್ ಹಲೋ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಏನು ಇದು ಬೀಟ್ರೂಟು ತೋರಿಸ್ತಾ ಇದ್ದಾರಂತ ಅನ್ಕೋತೀರಾ? ಈಗ ಒಂದು ಬೀಟ್ರೂಟ್ ಪಲ್ಯವನ್ನು ನಾನು ಮಾಡ್ತೀನಿ ನೋಡಿ. ಬೀಟ್ರೂಟ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಬೀಟ್ರೂಟ್ ಪಲ್ಯ ಮಾಡಲಿಕ್ಕೆ ನಾನು ಒಂದು ಗಡ್ಡೆ ಈರುಳ್ಳಿ, ದೊಡ್ಡ ಗಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ. ಒಂದು 4 ಕಾಯಿ ಮೆಣಸು, ಕರಿಬೇವು, ಟೊಮೆಟೊ, ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ. ಮತ್ತು ಒಗ್ಗರಣೆಗೆ ಉದ್ದಿನಬೇಳೆ, ಕಡಲೆಬೇಳೆ, ಮತ್ತು ಜೀರಿಗೆ, ಸಾಸಿವೆ, ಮತ್ತು ಕರಿಬೇವು, ಕರಿಲಿಕ್ಕೆ ಎಣ್ಣೆ, ಸ್ವಲ್ಪ ಖಾರದ ಹುಡಿ, ಮತ್ತು ಹಲ್ದಿ, ಉಪ್ಪು ಇಷ್ಟನ್ನು ಹಾಕಿ ಮಾಡ್ತೀನಿ. ತೆಂಗಿನಕಾಯಿ ತುರಿ ಹಾಕ್ತೀನಿ. ಆಮೇಲೆ ಎಣ್ಣೆ ಹಾಕಿ ಬಾಣಲೆ ಬಿಸಿ ಇಟ್ಟಿದ್ದೀನಿ. ಅದರಲ್ಲಿ ಬಾಣೆಯಲ್ಲಿ ಸ್ವಲ್ಪ ನೀರಿನ ಕಸ ಇದ್ರೂ ತುಂಬ ಕಷ್ಟ. ಇದು ಮಾಡಿದೆ ನೋಡಿ. ಅದು ಒಗ್ಗರಣೆಗೆ ಕಡಲೆಬೇಳೆ ಇದೆಲ್ಲ ಹಾಕಿದ್ದೀನಿ. ಬೆಳ್ಳುಳ್ಳಿ 4 ಎಸಳು ಜಜ್ಜಿಟ್ಟಿದ್ದೀನಿ. ಹಾಗೆಯೇ ಕರಿಬೇವು, ನಾವು ತಗೊಂಡಿದ್ದಂಥ ಕಾಯಿ ಮೆಣಸು ಫ್ರೈ ಮಾಡುವ. ಕಾಯಿ ಮೆಣಸನ್ನು ಎಣ್ಣೆಯಲ್ಲಿ ಫ್ರೈ ಮಾಡುವುದರಿಂದ ತುಂಬ ರುಚಿಯಾಗಿರುತ್ತೆ ಪಲ್ಯ. ಈಗ ನಾವು ತಗೊಂಡಿದ್ದ ಈರುಳ್ಳಿಯನ್ನು ಹೆಚ್ಚೇನು ಫ್ರೈ ಆಗಬೇಕಂತೇನಿಲ್ಲ. ಯಾಕಂದರೆ ಈರುಳ್ಳಿ ಬೀಟ್ರೋಟ್ ಒಟ್ಟಿಗೆ ಬೇಯುತ್ತೆ. ಈರುಳ್ಳಿ ಹೆಚ್ಚು ಏನು ಫ್ರೈ ಆಗಬೇಕಂತೇನಿಲ್ಲ. ಈಗ ನಾವು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದ ಟೊಮೆಟೊ, ನಿಮಗೆ ಅನುಗುಣವಾಗಿ ಹಾಕ್ಬೋದು. ನಾನು ಒಂದು ದೊಡ್ಡ ಟೊಮೆಟೊ ಹಾಕಿದ್ದೀನಿ. ನೀವು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು. ಇನ್ನು ಹೆಚ್ಚಾಗಿ ಮಸಾಲೆ ಯೂಸ್ ಮಾಡಲ್ಲ ಇದಕ್ಕೆ. ಖಾಲಿ ಒಂದು ಟೊಮೆಟೊ, ಇದು ಖಾರದ ಹುಡಿ ಮಾತ್ರ ಯೂಸ್ ಮಾಡೋದು. ಮತ್ತು ಕಾಯಿ ಮೆಣಸು ಸ್ವಲ್ಪ ಟೊಮೆಟೊ ಮೆತ್ತಗಾಗಲಿ. ಈಗ ನಾವು ಉಪ್ಪನ್ನು ಬೆರೆಸುವ. ಸ್ವಲ್ಪ ಯಾವತ್ತು ಉಪ್ಪು ಹಾಕುವಾಗ ಸ್ವಲ್ಪ ನೋಡ್ಕೊಂಡು ಹಾಕಿ. ಯಾಕಂದರೆ ಒಟ್ಟಾರೆ ಉಪ್ಪು ಹಾಕ್ಲಿಕ್ಕೆ ಹೋಗಬೇಡಿ. ಸ್ವಲ್ಪ ಹಲ್ದಿ ಬೇಕೇ ಬೇಕಲ್ವ. ನೀವು ಅನ್ಕೋಬೋದು ಒಂದೇ ಕಡೆಯಲ್ಲಿ ಮಾಡ್ತಾರೆ ಎಲ್ಲವನ್ನು ಅಂತ. ಹೌದು, ನನ್ನ ಹತ್ರ ದೊಡ್ಡ 2 ಕಡೆ ಇದೆ, ದೊಡ್ಡದು. ಮತ್ತು ಸಣ್ಣದು ಉಂಟು, ತುಂಬ ಸಣ್ಣದಾಗುತ್ತೆ ನನಗೆ. ಅದಕ್ಕೆ ಇದರಲ್ಲೇ ಮಾಡೋದು ನಾನು. ಇದು ನನಗೆ ಪರ್ಫೆಕ್ಟ್ ಆಗುತ್ತೆ, ಅದಕ್ಕೆ ಇದರಲ್ಲಿ ಮಾಡೋದು. ಇನ್ನು ಮುಂದೆ 1-2 ತಗೊಳ್ತೀನಿ. ಇದು ತುಂಬ ವಜನ್ ಇದೆ. ಇದು ತಾಮ್ರದ್ದು. ಇದರಲ್ಲೆಲ್ಲ ಅಡಿಗೆ ಮಾಡಿದರೆ ತುಂಬ ಒಳ್ಳೆಯದು ನೋಡಿ. ತುಂಬ ಕಾಸ್ಟ್ಲಿ ರೇಟ್ ಇದೆ ಇದು. ಇದರಲ್ಲಿ ಅಡಿಗೆ ಮಾಡಿದರೆ ದೇಹಕ್ಕೂ ಒಳ್ಳೆಯದು. ಅದಕ್ಕೆ ಹೆಚ್ಚಾಗಿ ಇದರಲ್ಲಿ ಮಾಡ್ತೀನಿ ನಾನು. ಇಲ್ಲ, ನಾನು ದೊಡ್ಡದು 2 ಕಡೆ ಬೇರೆಯೇ ಇದೆ, ಅಲ್ಯೂಮಿನಿಯಮ್ದು. ಇದು ಹಿತ್ತಲದ್ದೆಲ್ಲ ಇದು ತಾಮ್ರದಂತ. ಇದರಲ್ಲಿ ಮಾಡೋದು ನನಗೆ ತುಂಬ ಇಷ್ಟ ಆಗುತ್ತೆ. ಇದರಲ್ಲಿ ಮಾಡಲಿಕ್ಕೆ ದೇಹಕ್ಕೆ ಒಳ್ಳೆಯದು ಅಂತ ಇದರಲ್ಲಿ ಹೆಚ್ಚಾಗಿ ಮಾಡ್ತೀನಿ ನಾನು. ಚೆನ್ನಾಗಿ ಸ್ಮೂತಾಗಲಿ ನೋಡಿ. ಇದು ಸ್ಮೂತಾಗಿ ಬಂದಿದೆ. ಇವಾಗ ನಾವು ಕಟ್ ಮಾಡ್ಕೊಂಡಿಟ್ಟ ಬೀಟ್ರೋಟನ್ನು ಹಾಕುವ. ಬೀಟ್ರೋಟು ಮಕ್ಕಳಂತೂ ತಿನ್ನಲಿಕ್ಕೆ ಕೇಳೋದೇ ಇಲ್ಲ. ಯಾಕಂದರೆ ಅವರಿಗೆ ಕೆಂಪಲ್ಲಿ ಇದ್ದರೆ ತಿನ್ನೋದೇ ಇಲ್ಲ. ಹೊಟ್ಟೆಪೂರ್ವಕವಾಗಿ ಕೊಡ್ತೀನಿ ಒಮ್ಮೊಮ್ಮೆ, ಆದರೂ ಇಷ್ಟಪಡಲ್ಲ. ನಾವಾದರೂ ತಿನ್ನಲೇಬೇಕಲ್ವ. ನಾವು ಗಟ್ಟಿಮುಟ್ಟಾಗಿರಬೇಕಾದ್ರೆ ನಾವಾದರೂ ತಿನ್ನಲೇಬೇಕಲ್ವ ಬೀಟ್ರೋಟನ್ನು. ಇದಕ್ಕೆ ಉಪ್ಪು ಎಲ್ಲ ಹಾಕಿದ್ದೀನಿ. ಏನು ನೋಡುವಾಗ ನೋಡ್ಕೊಂಡು ಹಾಕಬೇಕು. ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಆಗಲಿ. ಆಮೇಲೆ ಬೇಕಾದರೆ ನಾವು ಇದು
ನೀರು ಹಾಕುವ. ಈಗ ಎಣ್ಣೆಯಲ್ಲಿ ಫ್ರೈ ಆಗಲಿ, ಮುಚ್ಚಿಡುವ. ನೋಡೊಂದು 10 ನಿಮಿಷ ಎಣ್ಣೆಯಲ್ಲಿ ಫ್ರೈ ಆಗಿದೆ. ಸ್ವಲ್ಪ ನೀರು ಹಾಕುವ, ಯಾಕಂದರೆ ಬೀಟ್ರೋಟ್ ಬೇಗ ಬೇಯುವುದಿಲ್ಲ. ನೀರು ಹಾಕಿದ್ರೇ ಬೀಟ್ರೋಟ್ ಬೇಯುವುದು. ಸ್ವಲ್ಪ ನಾನು ಹಾಕ್ತೀನಿ, ನಿಮಗೆ ಆಪ್ಷನಲ್. ನನಗೆ ತುಂಬ ಚೆನ್ನಾಗಿ ಬೇಯಬೇಕು. 1 ಗ್ಲಾಸ್ ಅಷ್ಟು ನೀರು ಹಾಕ್ತೀನಿ ಬೇಯಲಿಕ್ಕೆ. ಬೇಯಲಿ ಅಷ್ಟು, ಅದರಷ್ಟಕ್ಕೆ ಅದು ಬೇಯಲಿ. ಬೆಂದಾದ್ಮೇಲೆ ನಿಮಗೆ ಸಿಗ್ತೀನಿ ನಾನು. ಬಾಯಿ ಮುಚ್ಚಲೆ ಇಟ್ಟೆ ಬೇಯಲಿಕ್ಕೆ ಇಟ್ಟಿದ್ದೀನಿ. ಬೇಯ್ತಾ ಬರ್ತಾ ನೋಡಿ, ಇದು ಬೇಯ್ತಾನೇ ಬರ್ತಾ ಇದೆ ನೋಡಿ. ಇದಕ್ಕೆ ನಾವು ಸ್ವಲ್ಪ ನೀರಿನ ಅಂಶ ಉಂಟು, ಅದು ಎಲ್ಲ ಹೋಗಲಿ. ಸ್ವಲ್ಪ ಖಾರದ ಹುಡಿ ಇವಾಗಲೇ ಹಾಕುವ, ಆಯಿತಾ? ಇವಾಗ ಖಾರದ ಹುಡಿ ಇವಾಗಲೇ ಹಾಕುವ, ಮತ್ತು ತೆಂಗಿನಕಾಯಿ ತುರಿ ಹಾಕುವ ಎಲ್ಲ ಆದಮೇಲೆ. ಇದು ಬೇಯಲಿ, ಸ್ವಲ್ಪ ನೀರೆಲ್ಲ ಆವಿ ಆಗಲಿ. ನೋಡಿ ಚೆನ್ನಾಗಿ ಬೆಂದಿದೆ. ಈಗ ನಾನು ಇದಕ್ಕೆ ತೆಂಗಿನಕಾಯಿ ತುರಿಯನ್ನು ಹಾಕ್ತೀನಿ ನೋಡಿ. ತೆಂಗಿನಕಾಯಿ ತುರಿಯನ್ನು ಹಾಕಿ ಒಂದು ಕುದಿ ಬೆಸುವ. ತೆಂಗಿನಕಾಯಿ ತುರಿ ಹಾಕಿ ಚೆನ್ನಾಗಿ ಬೆಂದಿದೆ. ತೆಂಗಿನಕಾಯಿ ತುರಿ ಹಾಕಿದ್ದೇನೆ. ಕುದಿ ಬರ್ಸುವ. ತೆಂಗಿನಕಾಯಿ ತುರಿ ಹಾಕಿ ಚೆನ್ನಾಗಿರುತ್ತೆ. ಉಪ್ಪೆಲ್ಲ ಸರಿ ಉಂಟಾ ನೋಡಬೇಕು. ಉಪ್ಪು ಸರಿ ಉಂಟು. ತುಂಬ ಟೇಸ್ಟಿಯಾಗಿ ಆಗಿದೆ. ಇದು ಊಟಕ್ಕೆಲ್ಲ, ರೈಸಿಗೆಲ್ಲ ತುಂಬ ಚೆನ್ನಾಗಾಗುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಅದೇ ಒಂದು ಕುದಿ ಬಂದ ಮೇಲೆ ಸಿಗ್ತೀನಿ ನಾನು ನಿಮಗೆ. ಮುಚ್ಚಿಡುವ. ಚೆನ್ನಾಗಿ ರೆಡಿಯಾಗಿದೆ ಬೀಟ್ರೋಟ್ ಸುಕ್ಕ. ಇದನ್ನು ಮಾಡಿದ್ದೀನಿ, ರಸ ಮಾಡಿದ್ದೀನಿ ಇರಲಿ ಅಂತ. ತುಂಬ ಚೆನ್ನಾಗಾಗಿದೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಆಯಿತಾ? ನಿಮಗೆ ಈ ವಿಡಿಯೋ ಇಷ್ಟವಾಗಿರ್ಬೋದು ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ. ಹಾಗೆಯೇ ಬೆಲ್ ಬಟನನ್ನು ಖಂಡಿತ ಇದು ಮಾಡಿ. ನಾನು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್, ಟೇಕ್ ಕೇರ್, ಬಾಯ್. ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿ, ಆದಷ್ಟು ವಿಡಿಯೋ ನೋಡಲಿಕ್ಕೆ ಟ್ರೈ ಮಾಡಿ. ಬಾಯ್. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್.